ದೇಶದಲ್ಲಿ ಸ್ವಾತಂತ್ರ್ಯ ನಂತರ ಜನರ ಹಿತದೃಷ್ಟಿಯಿಂದ ಮಾಡಿದ ಸಾರ್ವಜನಿಕ ಆಸ್ತಿಯನ್ನ ಕಳೆದ 7 ವರ್ಷಗಳಿಂದ ಆಡಳಿತ ನಡೆಸುತ್ತಿರುವ ಪ್ರಧಾನಿ ನರೇಂದ್ರ ಮೋದಿ ನೇತೃತ್ವದ ಬಿಜೆಪಿ ಸರ್ಕಾರ ಮಾರಾಟಕ್ಕಿಟ್ಟಿದೆ ಎಂದು ರಾಜ್ಯಸಭಾ ವಿಪಕ್ಷ ನಾಯಕ ಮಲ್ಲಿಕಾರ್ಜುನ ಖರ್ಗೆ ಆರೋಪಿಸಿದ್ದಾರೆ. ದಕ್ಷಿಣ ಕನ್ನಡ ಜಿಲ್ಲಾ ಕಾಂಗ್ರೆಸ್ ಕಚೇರಿಯಲ್ಲಿ ಇಂದು ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು 70 ವರ್ಷಗಳಲ್ಲಿ ಕಾಂಗ್ರೆಸ್ ಆಡಳಿತಾವಧಿಯಲ್ಲಿ ಏನು ಮಾಡಿದೆ ಎಂದು ಪ್ರಶ್ನಿಸುತ್ತಿರುವವರೇ ದೇಶದ ಸಾರ್ವಜನಿಕ ವಲಯದ ಆಸ್ತಿಗಳನ್ನು ಖಾಸಗಿಯವರಿಗೆ ಮಾರಾಟ ಮಾಡುತ್ತಿದ್ದಾರೆ. ಕಾಂಗ್ರೆಸ್ ಆಡಳಿತಾವಧಿಯಲ್ಲಿ ಮಾಡಿದ ರೈಲ್ವೆ, ಬಂದರು, ರಸ್ತೆಗಳು, ಗ್ಯಾಸ್ ಪೈಪ್ಲೈನ್ಗಳು, ವಿದ್ಯುತ್ ಪ್ರಸರಣ ಜಾಲಗಳು, ಟೆಲಿಕಾಂ ಟವರ್ಗಳು, ಸ್ಟೇಡಿಯಂ ಸೇರಿದಂತೆ ಸಾರ್ವಜನಿಕ ವಲಯದ ಸ್ವತ್ತುಗಳನ್ನು ನಿರ್ವಹಿಸಲು ಸಮರ್ಥವಾಗಿ ಬಳಸಿಕೊಳ್ಳಲು ಅಸಮರ್ಥವಾಗಿರುವುದನ್ನು ಪ್ರಸಕ್ತ ಕೇಂದ್ರ ಸರ್ಕಾರ ನಿರೂಪಿಸಿದೆ. ಇಬ್ಬರು ಮಾಡುತ್ತಿರುವ ಮಾರಾಟವನ್ನ ಇಬ್ಬರು ಖರೀದಿಸುತ್ತಿರುವಂತಹ ಪರಿಸ್ಥಿತಿಗೆ ದೇಶವನ್ನ ತಂದು ನಿಲ್ಲಿಸಲಾಗಿದೆ. ಆದರೂ ಕಾಂಗ್ರೆಸ್ ಏನು ಮಾಡಿದೆ ಎಂದು ಪ್ರಶ್ನಿಸುತ್ತಿರುವುದು ದುರ್ದೈವ. ಕಾಂಗ್ರೆಸ್ ಏನು ಮಾಡಿಲ್ಲವೆಂದರೆ ಪ್ರಸಕ್ತ ಕೇಂದ್ರ ಸರ್ಕಾರದ ಅಂಕಿ ಅಂಶದ ಪ್ರಕಾರವೇ 27,000 ಕಿಲೋಮೀಟರ್ ರಸ್ತೆಗಳು, 400 ರೈಲ್ವೆ ಸ್ಟೇಷನ್ಗಳು ಹೇಗೆ ಬಂದವು ಎಂದವರು ಪ್ರಶ್ನಿಸಿದ್ರು. ಆದರೂ ಕೂಡ ಇದು ಒಂದೇ ಮಂಗಳೂರು ಒಂದೇ ಹೇಳ್ತಾ ಇಲ್ಲ, ನಾನು ಜಿಲ್ಲೆ ಅಥವಾ ಕರಾವಳಿ ಪ್ರದೇಶ ಒಂದೇ ಹೇಳ್ತೇನೆ. ದೇಶದಲ್ಲೇ ಅನೇಕ ಕಾರ್ಯಗಳನ್ನು, ಅನೇಕ ಕೆಲಸಗಳನ್ನು ಸ್ವಾತಂತ್ರ್ಯ ಸಿಕ್ಕ ಮೇಲೆ ನಾವು ಮಾಡಿದ್ದೇವೆ. ಆದರೆ ಪದೇ ಪದೇ ಮೋದಿಜಿ ಅವರು ಕೇಳ್ತಾರೆ 70 ಸಾಲ್ ಮೇ ಕಾಂಗ್ರೆಸ್ ನೇ ಕ್ಯಾ ಕಿಯಾ. ಅದನ್ನೇ ಅವ್ರ ಶಿಷ್ಯರು ಕೇಳ್ತಾರೆ 70 ವರ್ಷದಲ್ಲಿ ಏನು ಮಾಡಿದ್ರು ಅಂತ ಕೇಳ್ತಾರೆ. ಒಪ್ಕೊಳ್ಳೋಣ 70 ವರ್ಷದಲ್ಲಿ ನಾವು ಏನೂ ಮಾಡಿಲ್ಲ ಅಂಥೇಳಿ, ಸುಮ್ಮನೆ ಅವ್ರು ಹೇಳ್ತಾರಂಥೇಳಿ ಒಪ್ಕೊಳ್ಳೋಣ. 70 ವರ್ಷದಲ್ಲಿ ನಾವು ಏನೂ ಮಾಡಲಿಲ್ಲ ಅಂದರೆ ಈ ದೇಶದಲ್ಲಿ ಇಷ್ಟೊಂದು IIT, ಮೆಡಿಕಲ್ ಕಾಲೇಜ್ಗಳು, ಇಂಜಿನಿಯರಿಂಗ್ ಕಾಲೇಜ್ಗಳು, ಸುಮಾರು ಇವತ್ತು 366 ಪಬ್ಲಿಕ್ ಸೆಕ್ಟರ್ಸ್ ಇವೆ. ಸ್ವಾತಂತ್ರ್ಯ ಸಿಕ್ಕ ಮೇಲೆ 51ರಲ್ಲಿ ಈ ದೇಶದಲ್ಲಿ ಕೇವಲ 5 ಪಬ್ಲಿಕ್ ಸೆಕ್ಟರ್ ಇದ್ದು. ಎಷ್ಟು? 5 ಪಬ್ಲಿಕ್ ಸೆಕ್ಟರ್. ಇವತ್ತು 366 ಪಬ್ಲಿಕ್ ಸೆಕ್ಟರ್ಸ್ ಇವೆ. ಆ ಆಸ್ತಿಗಳನ್ನು ಇವತ್ತು ನೀವು ಮಾರ್ತಾ ಇದ್ದೀರಿ. फिर 70 साल में आप क्या किए? अगर 70 साल में हम कुछ नहीं कर सकते तो इस देश के प्रधानमंत्री मोदी जी नहीं बन सकते थे. ನಾವು ಈ ದೇಶದಲ್ಲಿ ಪ್ರಜಾಪ್ರಭುತ್ವ ಉಳಿಸಿದ್ದೇವೆ, ಸಂವಿಧಾನವನ್ನು ರಕ್ಷಣೆ ಮಾಡಿದ್ದೇವೆ, ಸಂವಿಧಾನ ಪ್ರಕಾರ ಸರ್ಕಾರವನ್ನು ನಡೆಸಿದ್ದೇವೆ. ಅದಕ್ಕಾಗಿ ಲಕ್ಷಾಂತರ ಜನರಿಗೆ ಎಂಪ್ಲಾಯ್ಮೆಂಟ್ ಕೊಡ್ತಕ್ಕಂಥ ಕೆಲಸ ನಾವು ಮಾಡಿದ್ದೇವೆ.